ಪ್ರೀತಿಯ ಹಾಡು. ನಮಸ್ತೆ ವೀಕ್ಷಕರೇ, ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಹಲವಾರು ವೇದಿಕೆಗಳಲ್ಲಿ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಒಬ್ಬರು ಅದ್ಭುತ ಗಾಯಕರು. ಅವರೇ ಪದ್ಮಿನಿ ಕುಂದರ್. ಇವರನ್ನು ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವತ್ತಿನ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್. ಥ್ಯಾಂಕ್ ಯು.
ಸಂಗೀತದ ಪಯಣ ಜರ್ನಿ ಹೇಗೆ ಶುರುವಾಯಿತು? ಅಂದ್ರೆ ನಾನು ಫಸ್ಟ್ ಭಜನೆ ಕಲಿತಾ ಬಂದದ್ದು. ಅಂದ್ರೆ ಎಕ್ಕಹ ಭಜನೆ ಅಂದ್ರೆ ಸಾಮಾನ್ಯವಾಗಿ ಒಂದು ನಮ್ಗೆ ಅದೇ ಟೈಮಿಗೆ ಸಿಗುದಂತಿಲ್ಲ. ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆದದ್ದು, ಮರುದಿವಸ ಬೆಳಿಗ್ಗೆ 6 ಗಂಟೆವರೆಗೆ ಇರುದು. ಅದ್ರಲ್ಲಿ ನಾನು ನಮ್ಮ ಫ್ಯಾಮಿಲಿ ಅಣ್ಣನವರಂದ್ರೆ ಅವರೆಲ್ಲ ಸಂಗೀತದೇ ಇದರಲ್ಲಿ ಇದ್ದವರು, ತಬಲಾ ಅವರದೆಲ್ಲ ಸಿಸ್ಟಮ್ ಇದೆ. ಹಾಗೆ ಅವರ ಹತ್ರ ಕಲಿತಾ ನಂಗೆ ಒಂದು ಕಲಿಬೇಕು ಅಂತ, ನಂಗೆ ಒಂದು ಹಠ, ನಾನ್ಸ ಕಲಿಬೇಕು ಅಂತ. ಅದ್ರಲ್ಲಿ ನಾನು ಕಲಿತಾ ಅವರ ಜೊತೆ ಭಜನೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನನ್ನನ್ನು ಅದು ನೀವು ಸಣ್ಣದಿರುವಾಗ್ಲೇ ಶುರು ಮಾಡಿದ್ದೀರಾ? ಯಾವ ಏಜ್ ಅಲ್ಲಿ? ಒಂದು ಸಣ್ಣದೊಂದು ನಮ್ದು ಹತ್ತಿರ ಈಗ ನಮ್ಗೆ ಭಜನಾ ಮಂದಿರ ಎಲ್ಲ ಇರುವಾಗ ಹೋಗಿ ಒಂದು ಸಣ್ಣ ಒಂದು 8 ವರ್ಷದಿಂದಲೇ ಹಾಡುದು, ಹೀಗೆ ಹಾಡುದು. ಅವರೆಲ್ಲ ತಾಳ ಇಟ್ಕೊಂಡು ನಾವು ಸಹ ಹಾಡುದು, ಅವರ ಹೈ ಪಿಚ್ ತೆಗೆದು ನಾವು ಸಹ ಒಟ್ಟಿಗೆ. ಸೊ ಹಾಗೆ ಹಾಡುವಾಗ ಎಕ್ಕಹ ಭಜನೆ ಅಂದ್ರೆ ಕೇರಳ, ಬಂಟ್ವಾಳ ತುಂಬಾ ಕಡೆ. ಅದು ಕೂಡ ನಂಗೆ ಸಿಗ್ತಿದ್ದದ್ದು ಭಜನೆ 3 ಗಂಟೆಗೆ, ಬೆಳಿಗ್ಗೆ 3 ಗಂಟೆಗೆ, 1 ಅವರ್ ನಮ್ಗೆ ಭಜನೆ. ಒಂದೊಂದು ಅವರ್ ಸಿಕ್ಕುವಾಗ ಅದು ನೀವೇನು ಕಂಟಿನ್ಯೂ ಹಾಡ್ತಾನೆ ಇರ್ಬೇಕು? ಹೌದು, 1 ಅವರ್ ನಮ್ಗೆ ಕೊಟ್ರೆ ಇನ್ನು ಬೇರೆಯವರಿಗೆ 1 ಅವರ್ ಇರ್ತದೆ. ನಿಮ್ಗೆ ಅಂದ್ರೆ ನಿಮ್ಮ ಟೀಮ್ ಅಂತ? ಟೀಮ್, ಹೌದು, ನಮ್ದು ಭಜನಾ ಮಂದಿರ ಅಂತ ಇದೆ ಬಡಲ್ಬಾಗಿ. ಸೊ ಅಲ್ಲಿಂದ ನಾವು ಹೋಗ್ತಿದ್ದದ್ದು. ಮತ್ತೆ ಅಂದ್ರೆ ನಂದು ಅಜ್ಜಿ ಮನೆಯಲ್ಲಿ, ಅಲ್ಲಿಂದ ಹೋಗ್ತಿದ್ದವು. ಮತ್ತೆ ನಮ್ಗೆ ಅಂದ್ರೆ ಸಿಗುವಾಗ ನಮ್ಗೆ ಕೇಳಸ, ಆಮೇಲೆ ಕಾಸರಗೋಡು, ಅಲ್ಲಿ ಕೂಡ ಅಲ್ಲಿ ನಮ್ಗೆ ಸಿಗ್ತಿದ್ದದ್ದು ಅದೇ 4 ಗಂಟೆ. ಸೊ ಮಲಗ್ಲಿಕ್ಕಿಲ್ಲ. ಸೊ ಫಲನೇ ಈಗ ನಾನು ಈ ಒಂದು ಫೀಲ್ಡ್ಗೆ, ಅದೊಂದು ದೇವರ ಮುಂದೆ ಹಾಡಿ ಒಂದು ಆ ನಿದ್ದೆ ಬಿಟ್ಟು ಹಾಡಿರೋದ್ರ ಒಂದು ಪ್ರತಿಫಲ ಅಂತ ಹೇಳ್ಬೋದಲ್ವಾ ಇದು? ಭಜನೆ ಅಂದ್ರೆ ತುಂಬಾ ಒಂದು ಭಜನೆ ನಂಗೆ ಈಗ ಸಹ ಎಲ್ಲಿಯಾದ್ರೂ ಭಜನೆ ಅಂತ ಯಾರಾದ್ರೂ ಹಾಡ್ತಿರುವಾಗ ಅದೊಂದು ವೈಬ್ರೇಷನ್, ನಂಗೆ ಹಾಡ್ಬೇಕು. ನಾನು ಎಲ್ಲಿ ಸಹ ಇದ್ರೆ ನಾನು ಒಂದು 10 ನಿಮಿಷ ಅಲ್ಲಿ ನಿಂತು ಭಜನೆ ನಾನು ಕೂಡ ತಾಳ ಹಾಕಿ ಅವ್ರ ಜೊತೆ ಹಾಡ್ತೇನೆ. ಒಂದು ಅವರ ಅಲ್ಲಿ ಸ್ಟೇಜ್ ಅಲ್ಲಿ ಹಾಡುವಾಗ ನಾನು ಇಲ್ಲಿ ಹಾಡ್ತೇನೆ. ಅಂದ್ರೆ ಈ ಒಂದು ಫೀಲ್ಡ್ಗೆ ಬಂದದಂದ್ರೆ ನಾನೊಂದು 2 ವರ್ಷ ಆದದ್ದು. ಅಂದ್ರೆ ಸಾಂಗ್ ಸ್ಟಾರ್ಟ್ ಮಾಡುವಾಗ ನಂಗೆ ಅಂದ್ರೆ ಏನಂದ್ರೆ ನಮ್ಗೆ ಅವಕಾಶಗಳು ಯಾರು ಸಹ ಕೊಡ್ತಾ ಇಲ್ಲ. ನಂಗೆ ಸಹ ಹಾಡ್ಬೇಕು ಅನ್ನೋ ಆಸೆ. ನಾನು ಆಗ ಏನ್ ಮಾಡಿದೆ, ಹಾಡಿ ಸ್ಟಾರ್ ಮೇಕರ್ ಅಲ್ಲಿ ಹಾಡಿ ವಿಡಿಯೋ ಪೋಸ್ಟ್ ಮಾಡಿದೆ ಫೇಸ್ಬುಕ್ಗೆ. ಅಲ್ಲಿ ನಂಗೆ ಪ್ರಥಮ ಬಾರಿಗೆ ನಂಗೆ ಒಂದು ಫೇಸ್ಬುಕ್ ಲೈವ್ಗೆ ಚಾನ್ಸ್ ಕೊಟ್ಟದು ಲತೀಶ್ ಪುತ್ರ, ನಿಮ್ಗೆ ಗೊತ್ತಿರಬಹುದು, ಮೇಘಾಲಯ ಮೆಲೋಡಿಸ್ ಇದು ಸರ್. ಅವರಿಗೆ ನಾನು ಇವತ್ತು ಕೂಡ ಎಲ್ಲಿ ಏನು ಹೋದ್ರೆ ಸಹ ಅವರೇನು ಫಸ್ಟ್ ನಾನು ಅವರಿಗೆ ಥ್ಯಾಂಕ್. ಈಗ ಸಹ ಅವ್ರು ಹೇಳ್ತಾರೆ ನೀವು ಬೆಳಿಬೇಕು ಪದ್ಮಿನಿ. ಅವರಿಗೆ ಈಗ ಖುಷಿ ಇದೆ, ಯಾಕೆ ನಾನು ತುಂಬಾ ಅವರಿಂದ ಇಂಪ್ರೂವ್ಮೆಂಟ್ ಆದ್ರೆ. ನೆಕ್ಸ್ಟ್ ನಂಗೆ ಅವರಿಂದ ನೆಕ್ಸ್ಟ್ ನನಗೆ ಇವರು ಪ್ರಕಾಶ್ ಕುಂಬ್ಳೆದು ಫೇಸ್ಬುಕ್ ಲೈವ್ ಇದೆ, ಅವರು ತುಂಬಾ ಇದು ಮಾಡ್ತಾರೆ. ಈಗ ನಂದ್ರೆ ನಾನೊಂದು ಸ್ಟೇಜಿಗೆ ವೇದಿಕೆಗೆ ಹೋಗುವಾಗ ಪದ್ಮಿನಿ ಆಲ್ಬುಡ್ ಹಾಗೆ ತುಳಲೆ ಆಲ್ಬುಡ್ಲೆ ಅವು ನಮಗೆ ಸೂಪರ್ ಹಾಗೆ ಹೇಳಿ ಬರ್ತೇವೆ ಅಂತ. ಓಕೆ ಮೇಡಮ್, ನಿಮ್ದು ಹೀಗೆ ಬಾಲ್ಯ ಎಲ್ಲ ಎಲ್ಲಿ ನಡೆದಿರೋದು? ಬಾಲ್ಯ ಅಂದ್ರೆ ಒಂದು ಅತ್ತಾವರ, ನಮ್ದು ಎಜುಕೇಶನ್ ಅತ್ತಾವರ ಸ್ಕೂಲ್ ಅಲ್ಲಿ 3ನೇ ಕ್ಲಾಸ್ ವರೆಗೆ ಕನ್ನಡ ಮೀಡಿಯಂ ಅಲ್ಲಿ 3ನೇ ಕ್ಲಾಸ್ ವರೆಗೆ ಅಲ್ಲಿ ಇದೆ. ನೆಕ್ಸ್ಟ್ ನಾವು ಇಲ್ಲಿಗೆ ನಮ್ಮ ಅಜ್ಜಿ ಮನೆಗೆ ಬಡಲ್ ಬಗ್ಗೆ ಶಿಫ್ಟ್ ಆದ್ವಿ. ಅಲ್ಲಿ ಬೆಸೆಂಟ್, ಅಲ್ಲಿ ಒಂದು 4th ಸ್ಟ್ಯಾಂಡರ್ಡ್ ಇಂದ ಡಿಗ್ರಿ ಬೆಸೆಂಟ್ ವುಮೆನ್ಸ್ ಕಾಲೇಜ್ ವರೆಗೆ ಬೆಸೆಂಟ್. ಮತ್ತೆ ನಾನು ಸಾಂಗ್ ಭಜನೆ ಹಾಡ್ತಿದ್ದೆ, ಬಟ್ ನಾನು ಬಾಲ್ಯದಿಂದಲೇ ಒಂದು ಡ್ಯಾನ್ಸರ್, ನಾನು ಕೊರಿಯೋಗ್ರಾಫರ್. ನನ್ನ ಒಂದು ವೃತ್ತಿಯಲ್ಲಿ 17 ವರ್ಷ ಸಾವಿರಾರು ಮಕ್ಕಳಿಗೆ ನನ್ನ ನೃತ್ಯ ತರಬೇತಿ ಕೊಟ್ಟಿದ್ದೇನೆ. ಈಗ ಸಹ ಅವರು ನನ್ನ ಎದುರು ಬೆಳೆದು ನಿಂತಿದ್ದಾರೆ. ಈಗ ಸಹ ನಾನು ಅವರನ್ನು ಮಕ್ಕಳೇ ಈಗ ಸಹ ಬೆಸೆಂಟ್ಗೆಲ್ಲ ಕೊರಿಯೋಗ್ರಫಿಗೆ ಹೋಗ್ತಿದ್ದೇನೆ. ಸ್ಕೂಲ್ ಡೇಗೆ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ, ಹೈಸ್ಕೂಲಿಗೆ. ಯಾಕೆಂದ್ರೆ ಅವರಿಗೆ ಮೇಡಮ್ನವರಿಗೆ ಈಗ ಸಹ ಪದ್ಮಿನಿ ಅಂತ ಹೇಳುವಾಗ ಮೊದಲು ಕೊರಿಯೋಗ್ರಾಫರ್, ಡ್ಯಾನ್ಸರ್, ಬಟ್ ಈಗ ಸಿಂಗರ್, ಆಲ್ರೌಂಡರ್. ಅದೊಂದು ಎಲ್ಲರ ಕಡೆಯಿಂದ ಅವರಿಗೆ ಒಂದು ತುಂಬಾ ಖುಷಿ. ನಾನು ಏನಾದ್ರು ಸ್ಟೇಟಸ್ ಹಾಕುವಾಗ ನಂದು ಮೇಡಮ್ನವರೆಲ್ಲ ಟೀಚರ್ಸ್, ಲೆಕ್ಚರರ್ಸ್ ಎಲ್ಲ ಅಪ್ರಿಶಿಯೇಟ್ ಮಾಡ್ತಾರೆ. ನಿನ್ನ ಒಂದು ಬೆಳವಣಿಗೆ ತುಂಬಾ, ಯಾಕೆಂದ್ರೆ ನಂಗೆ ಪದ್ಯಕ್ಕೆ ಯಾರು ಸಪೋರ್ಟ್ ಇಲ್ಲದೆ ನಾನೇ ಹಠದಿಂದ ಬಂದವಳು. ಸಿಂಗರ್ ಆಗ್ಬೇಕು, ನಾನು ಇನ್ನೂ ಸಹ ಕಲೀಲಿಕ್ಕಿದೆ, ಇನ್ನೂ ಸಹ ಕಲಿಬೇಕು, ಇನ್ನೂ ಸಹ ವೇದಿಕೆಗೆ ಹೋಗ್ಬೇಕು. ತುಂಬಾ ನಾನು ಅದೇ ಈಗ ಒಂದು ಹಾಡಿನ ಜೊತೆಗೆ ನೀವು ಡ್ಯಾನ್ಸರ್ ಕೂಡ ಅಂತ ಹೇಳ್ತಾ ಇದ್ದೀರಾ, ಖುಷಿ ಅನಿಸ್ತಾ ಇದೆ. ಸೊ ಫ್ಯಾಮಿಲಿಯಲ್ಲಿ ಹೇಗೆ ನಿಮ್ಗೆ ಮನೆಯಲ್ಲಿ ಸಂಗೀತಕ್ಕೆ ಇರ್ಬೋದು, ಡ್ಯಾನ್ಸಿಗೆ ಇರ್ಬೋದು, ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಡ್ಯಾನ್ಸಿಗೆ ಅಂದ್ರೆ ಒಂದು ಅತ್ತಾವರ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಮಂಗಳೂರಲ್ಲಿ ಕಟ್ಟೆ, ಅಲ್ಲಿ ಮೊಸರು ಕುಡಿಕೆ
ತುಂಬಾ ಫೇಮಸ್. ಅಲ್ಲಿ ಫಸ್ಟಿಗೆ ವೇದಿಕೆ ನಾನು ಅಲ್ಲಿ ಡ್ಯಾನ್ಸ್ ಮಾಡಿದ್ದು ಒಂದು ನಂದು. ಅಲ್ಲಿ ಅಂದ್ರೆ ಫಸ್ಟ್ ಕಟ್ಟೆ ಇರ್ಲಿಲ್ಲ, ನಾರ್ಮಲ್ ಸ್ಟೇಜ್ ಹಾಕ್ತಿದ್ರು ಸಣ್ಣದಿಂದಲೇ. ಹಾಗೆ ನಾವು ಅಲ್ಲೇ ಇದ್ದವರು. ಸೊ ನಂಗೆ ಅಲ್ಲಿ ಚಾನ್ಸ್, ನಾನೇ ಡ್ಯಾನ್ಸ್ ಮಾಡ್ತಾ, ನನ್ನ ಅಕ್ಕನವರೆಲ್ಲ ಫ್ಯಾಮಿಲಿ ಡ್ಯಾನ್ಸ್, ಅದು ಸಹ ಬ್ಲಡ್ ಅಲ್ಲೇ ಬಂದದ್ದು. ಅವರು ಮಾಡುವಾಗ ನಂಗೆ ಸಹ ಕಳಿಸು ಪದ್ದು ನಂಗೆ ಒಂದು ದೀಕ್ಷಿತ್, ಮಾಧುರ್ ದೀಕ್ಷಿತ್ ಹಾಗೆ ಹೇಳ್ತಿದ್ರು. ಎಲ್ಲರೂ ಸಹ ದೀಕ್ಷಿತ್ ಅಂತ ಕರೀದು ನಾನು ಸಣ್ಣದಿಂದ. ಆಗ ನಾನಂದ್ರೆ ಆತರ ಎಲ್ಲಿ ಸಾಂಗ್ ಇದ್ರೆ ಕುಣಿದು, ಫಸ್ಟ್ ಸಾಂಗ್ ಕುಣಿದದ್ದು ಯಾಯಿರೇ ಸಾಂಗ್. ಅದಕ್ಕೆ ಡ್ಯಾನ್ಸ್ ಮಾಡಿ. ಮತ್ತೆ ನನ್ನ ತಂದೆ ತಾಯಿ ತುಂಬಾ ಸಪೋರ್ಟ್. ನನ್ನ ತಂದೆ ಅಂದ್ರೆ ತುಂಬಾ ನಂಗೆ, ಅದು ಹೆಣ್ಣು ಮಕ್ಕಳಿಗೆ ತಂದೆ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಆಮೇಲೆ ರೀಸೆಂಟ್ಲಿ ಒಂದು 6 ಇಯರ್ ಆಯ್ತು, ಈಗ ನೆಕ್ಸ್ಟ್ ಮಂತಿಗೆ ಒಂದು 6 ವರ್ಷ ಆಗ್ತದೆ, ಅಮ್ಮ ಡೆತ್ ಆದ್ರು. ಅವರಿಗೆ ಒಂದು ಅಂದ್ರೆ ತುಂಬಾ ಒಂದು ಹಾರ್ಟ್ ಅಟ್ಯಾಕ್ ಆಯ್ತು, ಸಡನ್ ಡೆತ್. ಅದು ನಾನು ಅನ್ಎಕ್ಸ್ಪೆಕ್ಟೆಡ್. ಆಮೇಲೆ ತುಂಬಾ ಕುಗ್ಗಿದೆ. ಒಂದು 1 ವರ್ಷವರೆಗೆ ಎಲ್ಲಿ ಹೋಗ್ತೀರಾ ತುಂಬಾ. ಯಾಕಂದ್ರೆ ಏನಂದ್ರೆ ಸಹಜವಾಗಿ ಹೆಣ್ಮಕ್ಕಳಿಗೆ ಇನ್ನು ನಂಗೆ ಏನಂದ್ರೆ ಬಿಂದಾಸ್ ಲೈಫ್ ಅಂದ್ರೆ ಸಪೋರ್ಟ್ ಮಾಡ್ತಿದ್ರು, ಎಲ್ಲಿಗೆ ಸಹ ಕರ್ಕೊಂಡು ಹೋಗು. ತಾಯಿ ಇಲ್ಲುವಾಗ ಇನ್ನು ನನ್ನ ಲೈಫ್ ಹೇಗೆ ಕ್ವಶನ್ ಮಾರ್ಕ್. ಆಮೇಲೆ ನಂಗೆ ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ಟೀಚರ್ಸ್ನವರು ಮನೆಗೆ ಬಂದು, ನೀನೀಗ ಇರಬಾರ್ದು, ಹೊರಗೆ ಬಾ, ಸ್ವಲ್ಪ ನೀನು ನಿನ್ಗೋಸ್ಕರ, ನಿಮ್ಮ ಅಪ್ಪನಿಗೋಸ್ಕರ ಅಂದ್ರು ನೀನು ಮೊದ್ಲಿನ ತರ ಆಗ್ಬೇಕು. ಮಕ್ಕಳ ಜೊತೆ ಬಾ, ಸ್ಕೂಲಿಗೆ ಬಾ, ಫ್ರೀ ಟೈಮ್ ಯಾವಾಗೂ ಸಹ ಬಾ, ಮಕ್ಕಳ ಜೊತೆ ಇರು, ನಮ್ ಜೊತೆ ಮಾತಾಡು. ಎಲ್ಲ ಟೀಚರ್ಸ್ನವರು ಅದೇ ಹೇಳುದು. ನಂಗೆ ಏನೋ ಗೊತ್ತಿಲ್ಲ, ಗಾಡ್ ಗಿಫ್ಟ್. ಇವಾಗ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ನಾನು, ನನ್ನ ತಂದೆ, ನನ್ನ ತಮ್ಮ ಇದೆ. ನನ್ನ ಅಕ್ಕ ಈಗ ಅಮ್ಮ ಡೆತ್ ಆದ್ಮೇಲೆ ಮದುವೆ ಆಗಿ ಇಲ್ಲೇ ಇದ್ದಾರೆ. ಯಾಕೆ ನಾವು ಇರುದಲ್ಲ, ಅವರಿಗೆ ಮಗ ಇದ್ದಾನೆ, ಅವನ ಜೊತೆ ಸ್ವಲ್ಪ ಹಾಗೆ ಮಕ್ಕಳ ಜೊತೆ. ಮತ್ತೆ ನನ್ನ ತಂದೆ SBI ಅಲ್ಲಿ ಕ್ಯಾಶಿಯರ್ ಆಗಿದ್ರು, ರಿಟೈರ್ಡ್ ಈಗ. ಅಂದ್ರೆ ಅಮ್ಮ ಡೆತ್ ಆಗೋ ಇಯರ್ ಅಲ್ಲಿ ಅವರಿಗೆ ಸೆಪ್ಟೆಂಬರ್ಗೆ ರಿಟೈರ್ಡ್ ಇತ್ತು. ಸೊ ಹಾಗೆ ಈಗ ಮನೆಯಲ್ಲಿ ಇದ್ದೇವೆ. ನಾನು ನಂದು ವರ್ಕ್ ಸಹ ಆಯ್ತು, ಇದು ಮಾಡ್ತಾ ಇದ್ದೇವೆ ಹಾಗೆ. ಮತ್ತೆ ನಂಗೆ ಇದ್ರಿಂದ ಒಂದು ಹೊರಗಿಂದ ಸಪೋರ್ಟ್ ತುಂಬಾ ಮಂದಿ ಮಾಡ್ತಿದ್ದಾರೆ. ಮತ್ತೆ ಸ್ಪೆಷಲ್ ಆಗಿ ನಾನು ಈಗ ಹೇಳಬೇಕಂದ್ರೆ ಮ್ಯಾಮ್ ಬಂದಿದ್ದಾರೆ, ರಶ್ಮಿ ಮೇಡಮ್. ಅವರು ತುಂಬಾ ಅಂದ್ರೆ ಅವರು ಇದು ನಮ್ಮ ಕರ್ನಾಟಕ ಬ್ಯಾಂಕ್ ಅಲ್ಲಿ ಆಫೀಸರ್ ಅಲ್ಲಿ ಆಗಿದ್ದಾರೆ ಅವರು. ನಾನು ಒಂದು ಅಲ್ಲಿ ಇದ್ದೇನೆ, ನಾವೊಂದು ಕೆಲಸಕ್ಕೆ. ಸೊ ಅವರು ನಂಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಒಂದು 2 ವರ್ಷದಿಂದ. ತುಂಬಾ ಪುಷ್ ಮಾಡ್ತಿದ್ದಾರೆ, ಮಾಡು, ಆಗ್ತದೆ, ಏನಾದಿದ್ರೆ ವೆರಿ ನೈಸ್. ಓಕೆ, ಅದೇ ನೀವು ಈ ಒಂದು ಸಂಗೀತ ಇದೊಂದು ಬಿಟ್ಟು ನಿಮ್ದು ವೃತ್ತಿ ಬೇರೆ ಏನಾದ್ರೂ ಉದ್ಯೋಗ ಏನ್ ಮಾಡ್ತಾ ಇದ್ದೀರಾ? ಉದ್ಯೋಗ ನಾವು ಈಗ ಒಂದು ಕರ್ನಾಟಕ ಬ್ಯಾಂಕ್ ಅಲ್ಲಿ ನಾವು ಒಂದು ಇನ್ಸೂರೆನ್ಸ್ ಕಂಪನಿ ಟೈ ಅಪ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಈ ಒಂದು ಸಂಗೀತವನ್ನು ಹೇಗೆ, ಅದ್ರ ಕೆಲಸದ ಒತ್ತಡ, ಮನೆದು ಕೆಲಸದ ಒತ್ತಡ, ಇದ್ರ ಮಧ್ಯೆ ನೀವು ಸಂಗೀತಕ್ಕೆ ಯಾವ ರೀತಿಯ ಒಂದು ಸಮಯವನ್ನ ಕೊಡ್ತಾ ಇದ್ದೀರಾ? ಸಮಯ ಅಂದ್ರೆ ಈಗ ಬೆಳಿಗ್ಗೆ ಒಂದು ಕೆಲಸಕ್ಕೆ ಹೋದ್ರೆ, ಒಂದು ಬೆಳಿಗ್ಗೆ ನಂದು ದಿನಚರಿ, ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡ್ತೇನೆ, ಏನಾದ್ರು ಮೆಡಿಟೇಷನ್ ಮಾಡ್ತೇನೆ. ಯಾಕೆ ನಮ್ಗೆ ಏನು ಅಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ತುಂಬಾ ಇರ್ತದೆ ನಮ್ಗೆ ಏನ್ ಮಾಡುದು. ಸೊ ಅದಕ್ಕೆ ವಾಕಿಂಗ್ ಮಾಡ್ತೇನೆ, ಮತ್ತೆ ಒಂದು ಮೆಡಿಟೇಷನ್ ಮಾಡಿ ನೆಕ್ಸ್ಟ್ ನಂದು ಬೆಳಿಗ್ಗೆ ಎದ್ದು ಮನೆಯಲ್ಲಿ ಇದ್ದದ್ದು ನಮ್ದು ಕೆಲಸ ಎಲ್ಲ ಮಾಡಿ ಆಮೇಲೆ ಒಂದು 9:30ಗೆ ಬ್ಯಾಂಕಿಗೆ ರೀಚ್ ಆಗ್ತೇವೆ. ನಮ್ಗೆ ಒಂದು ಟೈಮಿಂಗ್ಸ್. ಯಾವ ಟೈಮ್ ನಿಮ್ದು ಡ್ಯೂಟಿ ಟೈಮ್? ಡ್ಯೂಟಿ 9:30 ಟು ನಮ್ಗೆ 5:30 ವರೆಗೆ. 9:30ಗೆ ಮತ್ತೆ ಬ್ಯಾಂಕ್ ಅಲ್ಲೇ ಕಳಿತೇವೆ. ಬ್ಯಾಂಕ್ ಇದು ಅದು ಕೆಲಸ, ಇದು ಕೆಲಸ ಅಂತ ಮಾಡ್ತೇವೆ. ಆಮೇಲೆ ಸಂಜೆ ಮನೆಗೆ ಹೋಗಿ ಆದ್ಮೇಲೆ ಅದೇ ನಾನು ಅಂದ್ರೆ ಬೇಗ ಸ್ನಾನ ಮಾಡಿ ದೀಪ ಇಟ್ಟು ನಂದು 7:30 ಒಳಗೆ ಊಟ ಆಗ್ತದೆ. ಊಟ ಆದ್ಮೇಲೆ ಸ್ವಲ್ಪ ಒಂದು ಹಾಫ್ ಒಂದು 20 ಮಿನಿಟ್ಸ್ ಒಂದು ಕೂತ್ಕೊಳ್ತೇನೆ. ಆಮೇಲೆ ಒಳಗೆ ಹೋದವಳು ಇಯರ್ಫೋನ್, ನಂಗೆ ಇಯರ್ಫೋನ್ ನಂದು ಈಗ ಸಹ ಫ್ರೆಂಡ್ ಎಲ್ಲರೂ ಹೇಳ್ತಾರೆ, ಏನಂದ್ರೆ ಮೊಬೈಲ್ ಇಟ್ಕೊಂಡು ಇಯರ್ಫೋನ್ ಸಾಂಗ್ ಕೇಳ್ತಾನೆ ಇರುದು. ಇವನ್ ಹೇಗೆ ಅಂದ್ರೆ ಗಾಡಿಯಲ್ಲಿ ಹೋಗುವಾಗ ಸಹ ಸುಮ್ಮನೆ ಹೋಗುದಿಲ್ಲ, ಸಾಂಗ್ ಭಜನೆ ಏನಾದ್ರು ಹಾಡ್ತಾ ಹೋಗುದು. ನಾನು ಸುಮ್ಮನೆ ಏನಾದ್ರೂ ಹಾಡ್ತಾ ಹೋಗುದು, ನಾನು ಹಾಡುದು ನಂಗೆ ನಾನು ಹಾಡ್ತಾ ಹೋಗುವಾಗ ನಂಗೆ ಹೇಗೆ ಅಂದ್ರೆ ಬೆಳಿಗ್ಗೆ ಸಹ ಕೆಲಸಕ್ಕೆ ಹೋಗುವಾಗ ಗಾಡಿಯಲ್ಲಿ ನಾನು 2 ವೀಲರ್ ಇದೆ, ಹಾಡ್ತಾ ಹೋಗುದು. ಆ ಒಂದು ರಾತ್ರಿ ಆ ಟೈಮ್ ಒಂದು 10 ಗಂಟೆವರೆಗೆ ನಾನು ಇದು ಸ್ಟಾರ್ ಮೇಕರ್ ಅಲ್ಲಿ ಇನ್ನು ಯಾವ್ದು ಸಾಂಗ್ ಗೊತ್ತಿಲ್ವಾ ಅದನ್ನು ಕಲಿತೇನೆ. ಅಂದ್ರೆ ನಾನು ಒಂದು ತುಂಬಾ ಇಷ್ಟಪಡುವ ಒಂದು ಸಿಂಗರ್ ಅಂದ್ರೆ ನಂದು ಚಿತ್ರಮ್ಮ. ಅದೇ ನಾನು ಕೇಳ್ಬೇಕಂತ ಇದ್ದೆ, ನೀವೊಬ್ರು ಗಾಯಕರು, ನಿಮ್ಗೂ ಕೂಡ ಒಬ್ರು ಫೇವ್ರೆಟ್ ಸಿಂಗರ್ ಅಂತ ಇರ್ತಾರೆ. ಸೊ ನಿಮ್ದು ಫೇವ್ರೆಟ್ ಚಿತ್ರಮ್ಮ, ಅವರ ಗೀತೆಗಳನ್ನೇ ಜಾಸ್ತಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅವರದ್ದು ತುಂಬಾ, ಯಾಕಂದ್ರೆ ಅವ್ರದ್ದು ಏನಂದ್ರೆ ನಾನು ಇಯರ್ಫೋನ್ ಇಟ್ಟು ಫಸ್ಟ್ ಅವ್ರು ಎಲ್ಲಿ ಬ್ರೆತ್ ಕಂಟ್ರೋಲ್
ಯಾಕೆಂದ್ರೆ ನಂಗೆ ರೀಸೆಂಟ್ಲಿ ಸುಳ್ಯದಲ್ಲಿ ಒಂದು ಕಾಂಪಿಟೇಷನ್ ಅದ್ರಲ್ಲಿ ನಂಗೆ ಪ್ರೈಸ್ ಸಿಕ್ಕಿದೆ, ತೃತೀಯ ಬಹುಮಾನ. ಗಾನಕೋಗಿಲೆ ಕುಟುಂಬ ತುಂಬಾ ಅಂದ್ರೆ ಒಂದು 50 ಮೆಂಬರ್ಸ್ ಇದ್ರು ಸಿಂಗರ್ಸ್ ಒಟ್ಟಿಗೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾವು ನಂಗೆ ಆವಾಗ ವಾಯ್ಸ್ ಇಲ್ಲ. ನಾನು ಇವತ್ತು ಮೇಡಮ್ ಹತ್ರ ಹೇಳ್ತಿದ್ದೆ, ವಾಯ್ಸ್ ಹೋಗಿದೆ, ನಂಗೆ ಕಾಂಪಿಟೇಷನ್ ಉಂಟು, ಹೇಗೆ ಲಾಸ್ಟ್ ಮೂಮೆಂಟಿಗೆ ಹೆಸರು ಕೊಟ್ಟವಳು ನಾನು, ನಂಗೆ ವಾಯ್ಸ್ ಹೋಗಿದೆ, ಮತ್ತೆ ಇನ್ನು ಏನೇ ಇರ್ಲಿ ಮಾಡುವ, ಹೋಗುವ ಅಂದ್ರೆ ಸಾಂಗ್ ಹಾಡ್ಲಿಲ್ಲ. ಇಯರ್ಫೋನ್ ಇಟ್ಟು ಸಾಂಗ್ ಕೇಳ್ತಿದ್ದೆ, ಹಾಡ್ಲಿಲ್ಲ, ಯಾಕೆ ಸ್ಟ್ರೈನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇವನ್ನ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ, ತುಂಬಾ ಇದೆ ಮಂಗಳೂರಿಂದ ಒಂದು 5 ಜನ ಇದ್ವಿ, 5-6 ಮಂದಿ ಒಂದು ಕಾರಲ್ಲಿ ನಾವು ಹೋಗಿದ್ವಿ. ಅಲ್ಲಿ ಕಾರಲ್ಲಿ ಸಾಂಗ್ ಪ್ಲೇ ಮಾಡಿ ಜಸ್ಟ್ ಕೇಳಿದ್ದು. ಅಲ್ಲಿ ಸುಮ್ಮನಿದೆ, ಯಾಕೆ ನಂಗೆ ತುಂಬಾ ಡಲ್ ಆಯ್ತು. ಯಾಕೆಂದ್ರೆ ನಂಗೆ ವಾಯ್ಸ್ ಏನಾಗ್ತದೆ ಒಂದೇ, ನಾನು ಒಂದು ನಂಬುವ ನನ್ನ ಒಂದು ದೇವರ ಮೇಲೆ ಭಾರ ಹಾಕಿ ಸ್ಟೇಜಿಗೆ ಹೋದು ಅದೊಂದು ಸಾಂಗ್ ಹಾಡಿ ಎಲ್ಲ. ಅಲ್ಲಿಂದ ನಂಗೆ ಏನು ಗೊತ್ತಿಲ್ಲ, ಅದೊಂದು ಮಿರಾಕಲ್ ಹೇಳ್ಬೇಕು. ಯಾಕಂದ್ರೆ ತುಂಬಾ ಕೆಮ್ಮು ಸಹ ಬರ್ತಿತ್ತು, ಹೈ ನೋಟು, ಅದು ತುಂಬಾ ಸ್ಟ್ರೇನ್ ಆಗಿತ್ತು, ವಾಯ್ಸೇ ಹೋಗಿತ್ತು. ಆಮೇಲೆ ಹಾಡಿ ಅಂದ್ರೆ ಎಲ್ಲ ಆಡಿಯನ್ಸ್ ವಿಸಿಲ್ ಎಲ್ಲ ಬಂತು. ಓಕೆ, ನಾನು ಒಂದೆನಿಸಿದೆ, ನಂಗೆ ಪ್ರೈಸ್ ಸೆಕೆಂಡರಿ, ನಂದು ಸಾಂಗ್ ಒಂದು ಒಳ್ಳೆ ರೀತಿಯಿಂದ ನಾನು ಹಾಡಬೇಕು. ಮಂಗಳೂರಿಂದ ಸುಳ್ಳಿಗೆ ದೂರ ಟ್ರಾವೆಲ್ ಮಾಡಿ ಬಂದಿದ್ದೇನೆ, ನಾನು ಇಲ್ಲಿ ಬಂದು ಒಳ್ಳೆ ರೀತಿಯಲ್ಲಿ ಹಾಡಿ ಹೋಗ್ಬೇಕು ಅಂತ. ಆದ್ಮೇಲೆ ಒಂದು ರೌಂಡ್ ಅಲ್ಲಿ ಸೋಲೋ, ಸೆಕೆಂಡ್ ರೌಂಡ್ ಅಲ್ಲಿ ಡ್ಯೂಯೆಟ್ ಇತ್ತು. ಡ್ಯೂಯೆಟ್ ನಂದು ಒಂದು ಅಂಕಲ್ ಅವರ ಜೊತೆ ಇತ್ತು, ಅದ್ರಲ್ಲಿ ಇತ್ತು. ಆಮೇಲೆ ಅವರು ಕಿರಣ್ ಚಂದ್ರ ಸರ್ ಇದ್ದಾರೆ, ಅವರು ಪ್ರೈಸ್ ಅನೌನ್ಸ್ ಮಾಡುವಾಗ ಒಂದು ಎಷ್ಟು 6:30 ಆಗಿದೆ. ನಾನು ಸುಮ್ಮನೆ ಕುತ್ಕೊಂಡಿದ್ದೆ. ಆಕ್ಚುಲಿ ನಂಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ಯಾರಿಗೆ ಸಹ ಸಿಗ್ಲಿ ಒಂದು ಅವರಿಗೆ ಅಪ್ರಿಶಿಯೇಟ್ ಮಾಡಿ ಕಂಗ್ರಾಟ್ಸ್ ಮಾಡಿ ಹೋಗುದು, ನಮ್ಗೇನು ಸರ್ಟಿಫಿಕೇಟ್ ಪಾರ್ಟಿಸಿಪೇಟ್ ಸಿಗ್ತದೆ ಹೋಗುದು. ಕುತ್ಕೊಂಡಿದ್ದೆ. ತೃತೀಯ ಅಂದ್ರೆ ಹೀಗೆ ಹೇಳಿದ್ರು, ತೃತೀಯ ಬಹುಮಾನ ಈ ಹುಡುಗಿ ಬ್ರೆತ್ ಕಂಟ್ರೋಲ್, ಮೇನ್ ಸಾಂಗಿಗೆ ಬೇಕು ಬ್ರೆತ್ ಕಂಟ್ರೋಲ್ ಮತ್ತೆ ವಾಯ್ಸ್, ಅದೊಂದು ಎಕ್ಸ್ಪ್ರೆಷನ್ ಎಲ್ಲ ಹಾಡಿದ ಒಂದು ಹುಡುಗಿ ಅಂದ್ರೆ ಮಂಗಳೂರಿನ ಪದ್ಮಿನಿ ಕುಂದರ್ ತೃತೀಯ ಬಹುಮಾನ. ನಾನು ಹೇಳುವಾಗ ನಂಗೆ ಅವರೆಲ್ಲ ಹೇಳ್ತಿದ್ರು ನಿನ್ನನ್ನೇ ಕರೀತಾರೆ. ನಂಗೆ ಅಂದ್ರೆ ಮೈಂಡ್ ಬ್ಲಾಂಕ್ ಆಗಿದೆ, ಬ್ಲಾಂಕ್ ಆಯ್ತು. ಏನು ನಂಗೆ ನಿಕ್ಕೆ ಪೋಲ ಎಲ್ಲರೂ ಸೇರಿದ್ರು ಆಗ್ಬೋದು ಒಳ್ಳೆ. ಮತ್ತೆ ಇನ್ನೊಮ್ಮೆ ಅವರು ಹೇಳಿದ್ರು, ಸರ್ ಪರ್ಸನಲ್ ಆಗಿ ಬಂದು ಹೇಳಿದ್ರು, ನಾನು ನಿಮ್ಗೆ ಒಂದು ಚಾನ್ಸ್ ಕೊಡ್ತೇನೆ, ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಒಳ್ಳೆ ವಾಯ್ಸ್ ಇದೆ, ಒಳ್ಳೆ ಫ್ಯೂಚರ್ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ ಕಿವಿ ಮಾತು ಒಂದು ಹೇಳಿದ್ರು. ಅದು ಒಂದು ನಂಗೆ ಪ್ರೈಸ್ ಟ್ರೋಫಿ ಇಟ್ಕೊಂಡು ಅಂದ್ರೆ ಏನು ಅಂದ್ರೆ ವೈಬ್ರೇಷನ್ ಫುಲ್ಲು. ಅಯ್ಯೋ ನಂಗೆ ಅಂದ್ರೆ ತುಂಬಾ ಮಂದಿದ್ದು ಎಲ್ಲ ಸಹ ಒಳ್ಳೆ ಹಾಡಿದ್ದಾರೆ. ಅಂದ್ರೆ ಕಾಂಪಿಟೇಟರ್ ಅಂದ್ರೆ ಫೀಮೇಲ್ ವಾಯ್ಸ್ ಅಂತ ನಾವು ಏನು ಇದ್ರ, ಈಗ ಮೇಲಾದ್ರೂ ಫೀಮೇಲ್ ಅಲ್ಲಿ ನಾವು ಅಂದ್ರೆ ಅವರು ಸಹ ಟಫ್ ಸಾಂಗ್ ಎಲ್ಲ ಇಟ್ಕೊಂಡು ನಾನು ಮತ್ತೆ ನನಗೆ ಸಿಕ್ಕಿತ್ತು. ಓಕೆ, ನಾನು ಒಂದು ನಂದು ಬೆಸ್ಟ್ ಅಲ್ಲೇ ಆಯ್ತು. ಓಕೆ, ಆಗುದಿಲ್ಲ ಅಂತ ಕೂತ್ಕೊಂಡ್ರೆ ಆಗುದಿಲ್ಲ. ಕರೆಕ್ಟ್. ನಾನು ಇದಕ್ಕೆ ಸ್ಟ್ರಗಲ್ ಮಾಡಲಿಲ್ಲ, ಅಲ್ಲೇ ಅದಕ್ಕೆಲ್ಲ ಸೇರಿ ಸೈಲೆಂಟ್ ಆಗಿ. ಸೊ ಹಾಗೇನೀಗ ಸೈಲೆಂಟ್ ಆಗಿ ನನ್ನ ಕೆಲಸ ಎಷ್ಟುಂಟು ನಾನು ಹಾಗೇನೆ ನನ್ನ ಕೆಲಸ ಎಷ್ಟುಂಟು ಮಾಡಿ ಬರ್ತೇನೆ. ಎಲ್ಲಿಗೆ ಏನಾದ್ರೂ ಇದ್ದರೆ ಮಾತಾಡ್ತೇನೆ. ಮತ್ತೆ ಸಾಂಗ್ ಇದು ಎಲ್ಲ ಡಿಸ್ಕಷನ್ ಎಲ್ಲ ಮಾಡ್ತೇವೆ, ಅದು ಮಾಡ್ಬೇಕು ಇದು ಮಾಡಿ. ನೀವು ಹೇಗೆ ಕಲಿತೀರಿ? ತುಂಬಾ ಮಂದಿ ಕೇಳಿದ್ದಾರೆ. ನೀನು ಇಷ್ಟು ಕೆಲಸ ಅದು ಇದು ಒಂದು ದಿವಸ ಮನೆಯಲ್ಲಿ ಇರುದಿಲ್ಲ, ಇವನ್ ಸಂಡೇ ಸಹ ಈವೆಂಟ್ ಪ್ರೋಗ್ರಾಮ್, ನಿಂಗೆ ಸುಸ್ತಾಗುದಿಲ್ವಾ? ನಾನು ಅದಕ್ಕೆ ಹೇಳಿದೆ, ನಾವು ಇವಾಗಲೇ ಇನ್ನು ಏಜ್ ಆದ್ಮೇಲೆ ಆಗುದಿಲ್ಲ, ಆಮೇಲೆ ರೆಸ್ಟ್ ಟೈಮ್. ಇವಾಗ ನಮ್ದು ಇದು ನಂಗೆ ಡ್ಯಾನ್ಸ್ ಕೊರಿಯೋಗ್ರಫೀಸ್ ಹೋಗ್ತೇನೆ ಮಿಡ್ ಒಂದು ಅಂದ್ರೆ ನಾನು ಒಂದು ಡ್ಯಾನ್ಸ್ ಕೊರಿಯೋಗ್ರಫಿ ಸ್ಕೂಲಿಗೆಲ್ಲ ಹೋಗ್ತೀರಾ? ಸ್ಕೂಲಿಗೆ ಪರ್ಸನಲ್ ಆಗಿ ಸಹ ಹೋಗ್ತೇನೆ. ಪರ್ಸನಲ್ ಆಗಿ ಕರೀತಾರೆ, ಯಾಕಂದ್ರೆ ಅವರ ಮಕ್ಕಳಿಗೆ ಒಂದು ಟ್ರೈನ್ಡ್ ಅಂದ್ರೆ ಕೆಲವು ಮಕ್ಕಳು ಕೇಳಿದ್ರೆ, ಯಾಕೆ ನಂಗೆ ಹ್ಯಾಂಡ್ ಹೇಗೆ ಮಾಡ್ಬೇಕು ಅಂತ ನರ್ಸರಿಯಿಂದ ಮಕ್ಕಳನ್ನ ಕಲಿಸಿದವಳು. ಸೊ ಅವರು ನಂಗೆ ಕೇಳ್ತಾರೆ, ಕರೀತಾರೆ ಅವರು. ಮತ್ತೆ ಡಿಮಾಂಡ್ ಸಹ ಮಾಡ್ತಾರೆ, ಮೇಡಮ್ ಇಷ್ಟು ನಂಗೆ ಡಿಮಾಂಡ್ ಅಲ್ಲ, ಅವಳು ಫಸ್ಟ್ ಡ್ಯಾನ್ಸ್ ಮಾಡ್ಲಿ, ಫಸ್ಟ್ ಪ್ರೈಸ್ ಬರ್ಲಿ. ಅಂದ್ರೆ ನಾನು ಇವನ್ ಫ್ಯಾನ್ಸಿ ಡ್ರೆಸ್ ಡಿಸ್ಟ್ರಿಕ್ಟ್ ಸ್ಟೇಟ್ ಲೆವೆಲ್ಗೆ ಮಕ್ಕಳನ್ನು ಕರ್ಕೊಂಡು ಫಸ್ಟ್ ಪ್ರೈಸ್ ಎಲ್ಲ ಎಲ್ಲರೂ ಸಹ ನಾವು ಹೋಗುವಾಗ ಒಬ್ಬ ನೀವಾ ಹಾಗೆ ಅದು ಒಂದು ಅವರಿಗೆ ಈಗ ಸಹ ಉಂಟು. ನಾನಂದ್ರೆ ಹೀಗೆ ಮ್ಯಾಮ್, ನಾನು ಹೋದ್ರೆ ಇಟ್ಕೊಂಡು ಬರ್ಲೇಬೇಕು. ನನ್ನ ಖಾಲಿ ಕೈಯಲ್ಲಿ ಬರುವ ಒಂದು ಇದೇ ಇಲ್ಲ. ತುಂಬಾ ಅಂದ್ರೆ ಸಣ್ಣದಿಂದ ತುಂಬಾ ಪ್ರೈಸ್ ಅದು ಖಾಲಿ ಕೈಯಲ್ಲಿ ಬರ್ಲಿಕ್ಕಿಲ್ಲ. ನಂಗೇನೊಂದು ಡಿಸಪಾಯಿಂಟ್, ಯಾಕೆ ಆಗ್ಲಿಲ್ಲ, ನಂದೇನು ಮಿಸ್ ಆಯ್ತು
ನಂಗೆ ಒಂದು ಇಟ್ಕೊಂಡು ಬರ್ತೇನೆ, ಖಾಲಿ ಕೈಯಲ್ಲಿ ಬಂದದ್ದು ಪದ್ಮಿನಿ ಅಲ್ಲ ನಾನು. ಹೋಗ ನಂಗೆ ಮಾಡ್ಬೇಕು, ಯಾಕೆಂದ್ರೆ ನಾನೊಂದು ಹೇಳ್ತೇನೆ ಮತ್ತೆ ಎಲ್ಲರಿಗೆ ಸಹ, ನಾವು ಎಷ್ಟು ಪ್ರಯತ್ನ ಒಂದು ಎಫರ್ಟ್ ಆಗ್ತೇವೆ ಅದಕ್ಕೆ ಫಲ ಇದ್ದೇ ಇದೆ, ಅದು 100%. ಯಾಕೆ ನನ್ನ ಅನುಭವದಿದು ತುಂಬಾ ಇದು ಪಾಸಿಟಿವ್ ನೆಗೆಟಿವ್ ತುಂಬಾ ಬರ್ತದೆ. ಇವನ್ ಹಾಡಿಗೆ ಸಹ ಬರ್ತದೆ, ಡ್ಯಾನ್ಸ್ ಅಲ್ಲಿ ಇವಾಗ ನಮ್ಗೆ ಗೊತ್ತುಂಟು ಲೇಟ್ ನೈಟ್ ಶೋಸ್ ಎಲ್ಲ ಮುಗಿಸಿ ಬರುವಾಗ ತುಂಬಾ ನೆಗೆಟಿವ್ಸ್. ಬಟ್ ನಮ್ಮ ಮನೆಯಲ್ಲಿ ಎಲ್ಲ ಸಪೋರ್ಟ್ ಇದ್ದಾರೆ. ಯಾಕೆಂದ್ರೆ ನಾವು ಹಾಗೆ ಹೋದದಕ್ಕೆ ಒಂದು ಒಳ್ಳೆ ವೇದಿಕೆಗೆ ಹೋಗಿದ್ದೇವೆ, ತುಂಬಾ ಸಾವಿರಾರು ಶೋಸ್ ಮಾಡಿದೆ ನಾನು ಡ್ಯಾನ್ಸ್ ಅಲ್ಲಿ. ಈಗ ಸಿಂಗಿಂಗ್ ಅಲ್ಲಿ ಅಂತ 2 ವರ್ಷದಲ್ಲಿ ತುಂಬಾ ವೇದಿಕೆಗೆ ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹು ಯಾಹು ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಉಬ್ಬುವಿದೆಗೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹು ಯಾಹು ಇಂದು ಮರಳಿಗೆ ಹಬ್ಬ, ಉಪ್ಪು ಗಾಳಿಗೂ ಹಬ್ಬ, ಇಂದು ಕಡಲಿಗೆ ಹಬ್ಬ, ಅಪ್ಪು ಅಲೆಗೂ ಹಬ್ಬ.
ಇಂದು ಚೆಲುವಿಗೆ ಹಬ್ಬ, ಒಳ ಒಳವಿಗೂ ಹಬ್ಬ. ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಒಬ್ಬರು ಅದ್ಭುತ ಗಾಯಕರು ಇದ್ದರು. ಸೊ ಅವರ ಜೊತೆ ಒಂದು ಸಂಗೀತ ಪಯಣದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ ಪುಟ್ಟ ವಿರಾಮದ ನಂತರ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
ಒಂದು ಸಂಗೀತ ಮತ್ತೆ ಈ ಒಂದು ನೃತ್ಯ ಅಂತ ಹೇಳಿದ್ರಿ ನೀವು, ಎರಡನ್ನು ನೀವೆಂತ ತರಗತಿಗೆ ಏನಾದ್ರೂ ಹೋಗಿ ಕಲ್ತಿದ್ದೀರಾ ಅಥವಾ ನೀವಾಗಿ ಅದನ್ನು ಕಲ್ತುಕೊಂಡು ಹೋದದ್ದ ಹೇಗೆ? ನೃತ್ಯ ನಾನೇ ಅದೇ ಬ್ಲಡ್ ಇಂದ ನಾನೇ ಕುಣಿತಿದ್ದದ್ದು. ಹಾಗೆ ಬಂದಿದೆ. ನಾವೇ ಈಗಾದ್ರೆ ಯೂಟ್ಯೂಬ್ ನೋಡಿ ಇಲ್ಲ ಒಂದು ಚಾನಲ್ ಅಲ್ಲಿ ಸಾಂಗ್ ಬಂದ್ರೆ ಅದೇ ರಿಪೀಟ್ ಆಗ್ತದೆ ಕುಣಿಯುದು. ಮತ್ತೆ ನಾನು ಒಂದು ಡ್ಯಾನ್ಸ್ ಕ್ಲಾಸ್ PUC ಅಲ್ಲಿ ಎಕ್ಸ್ಪ್ರೆಷನ್ ಇಲ್ಲಿ ಮಂಗಳೂರಲ್ಲಿ ಫೇಮಸ್ ಫಸ್ಟ್ ಓಪನ್ ಆದ ಎಕ್ಸ್ಪ್ರೆಷನ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಗೆ ಜಾಯಿನ್ ಆದೆ. ಅಲ್ಲಿಂದ ತುಂಬಾ ಪ್ರೋಗ್ರಾಮ್ ಸಿಕ್ಕಿತ್ತು. ಅಲ್ಲಿ ಟ್ರೈನ್ಡ್, ಯಾಕೆಂದ್ರೆ ಬೇಸಿಕ್ ಇಂದ ಬೇಸಿಕ್ನೆಸ್ ಇಂದ ಒಂದು ಸೊ ಟ್ರೈನ್ಡ್ ಯಾವ ಫಾರ್ಮ್ ಹೇಳಿ ಸಹ ಮಾಡ್ತೇನೆ. ಅದು ಮಕ್ಕಳಿಗೆ ಸಹ ಕಲಿಸ್ತೇನೆ. ಮಕ್ಕಳಿಗೆ ಅಂದ್ರೆ ದುಡ್ಡು ತಗೊಳ್ಳೋದಿಲ್ಲ. ಕೆಲವು ನಾನ್ ಬೆಲೆ ಕೊಡೋದು ಟ್ಯಾಲೆಂಟಿಗೆ. ದುಡ್ಡೆಲ್ಲ ಸೆಕೆಂಡರಿ, ಮಾಡ್ಬೇಕು, ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನು, ಅವರಿಗೆ ಮಾಡಿಸಿ ಕರ್ಕೊಂಡು ಹೋಗ್ತೇನೆ. ಇವನು ಹಾಗೆ ಸಂಗೀತ ಅಂದ್ರೆ ಇದು ಸಹ ಅಂದ್ರೆ ನಮ್ಮ ಫ್ಯಾಮಿಲಿ ಇನ್ಸ್ಟ್ರೂಮೆಂಟ್. ಅದು ಸಂಗೀತ ಬಂದದ್ದು ಭಜನೆಯಿಂದ. ಭಜನೆ ಕಲ್ತವರು ಯಾವ ವೇದಿಕೆ ಸಹ ಹೋಗ್ತಾರೆ, ಅದು ನಾನು ಹೇಳ್ತೇನೆ. ಹೌದು, ಕರೆಕ್ಟ್. ಹಾಗೇನೆ ನಿಮ್ಮದೊಂದು ಮೊದಲನೇ ವೇದಿಕೆ ಅಂತ ಇರ್ತದೆ. ಮೊದಲನೇ ಬಾರಿಗೆ ವೇದಿಕೆ ಹೋದಂತಹ ಅನುಭವ ಹೇಗಿತ್ತು? ಎಲ್ಲಿ, ಎಷ್ಟು ಏಜ್ ಅಲ್ಲಿ ಒಂದು ವೇದಿಕೆ ಹತ್ತಿದ್ರಿ? ವೇದಿಕೆ ಒಂದು ಅದೇ ಒಂದು 8 ವರ್ಷ, ಒಂದು 7 ಅಷ್ಟೇ ಇರ್ಬೋದು. ಅಲ್ಲಿ ಹತ್ತವರದಲ್ಲಿ ಫಸ್ಟ್ ಅದು ಕೃಷ್ಣಂದೇವಿ ನೀವು ಹೇಳಿದ್ರಲ್ಲ, ಅದು ಹಾಡಿನಲ್ಲಿ ಅಲ್ಲೇ ಒಂದು ಮಂದಿರ ಇತ್ತು, ಅಯ್ಯಪ್ಪ ಸ್ವಾಮಿದು. ಅಯ್ಯಪ್ಪ ಸ್ವಾಮಿದು ಮಂದಿರದಲ್ಲಿ ಹೋಗಿ ಹೀಗೇನೆ ಭಜನೆಗೆ ಹಾಡ್ತಿದ್ವಿ. ಅಮ್ಮ ಕರ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಹತ್ತವರದಲ್ಲಿ ಅಯ್ಯಪ್ಪ ಸ್ವಾಮಿ ಚಕ್ರಪಾಣಿ ದೇವಸ್ಥಾನ ಹತ್ತಿರ ಇದೆ. ಮತ್ತೆ ಚಕ್ರಪಾಣಿ ದೇವಸ್ಥಾನದಲ್ಲಿ ಕೂಡ ನಂಗೆ ಏನೇ ಪ್ರೋಗ್ರಾಮ್ ಇದ್ರೆ ಟೀಚರ್ನವರು ನಂಗೇನೆ ಡ್ರೆಸ್ ಎಲ್ಲ ಹಾಕಿ ರಾಧಾಕೃಷ್ಣ ನಂಗೇನೆ ರಾಧೆ ಏನಿದ್ರೆ ಸಹ ಡ್ರೆಸ್ ಸ್ಟಿಚ್ ಮಾಡಿ ನಂಗೇನೆ ಹಾಕಿಸಿದ್ರು. ಪದ್ಮಿನಿ ಬಾ ಮಾಡು ಹಾಗೆ. ಮತ್ತೆ ನಾವು ಇದು ವೇದಿಕೆ ಅಂದ್ರೆ ಇದು ಸಂಗೀತದಲ್ಲಿ ಅಂದ್ರೆ ಭಜನೆಗೆ, ಅದೇ ಭಜನೆಗೆ ಫಸ್ಟ್ ಸಾಂಗ್ ಹಾಡಿದ್ ನಾನು ಇವತ್ತಿಗೆ ಹೇಳ್ತಿದ್ದೀನಿ ಅಯ್ಯಪ್ಪ ಸ್ವಾಮಿದು. ನಂಗೆ ಅಯ್ಯಪ್ಪ ಸ್ವಾಮಿ ಅಂದ್ರೆ ಯಾವ ಹಾಡು? ಅಯ್ಯಪ್ಪ ದೇವರೇ ನೀನು ನಿಜಪ್ಪ, ಏನೇ ಕಾಂಪಿಟೇಷನ್ ಇರ್ಲಿ ಅದೇ ಸಾಂಗ್. ಈಗ ಎಲ್ಲಿ ಆದ್ರೂ ನೀವೊಂದು ಹಾಡು ಅಂತ ಇರ್ತದೆ, ನಿಮ್ಮದೊಂದು ನೆಚ್ಚಿನ ಹಾಡು ಅಂತ. ವೆರೈಟೀಸ್ ಆಫ್ ಸಾಂಗ್ಸ್ ಇದೆ, ಬೇರೆ ಬೇರೆ ರೀತಿಯಾದ ಜಾನಪದ ಇರ್ಬೋದು ಅಥವಾ ನಮ್ಮದು ನೀವ್ ಹೇಳಿದಾಗ ಭಜನೆ, ಫಿಲ್ಮ್ ಸಾಂಗ್, ವೆರೈಟೀಸ್ ಆಫ್ ಸಾಂಗ್. ಸೊ ಅದ್ರಲ್ಲಿ ನೀವು ಇಷ್ಟಪಡುವಂತಹ ಹಾಡು ಯಾವುದು? ನೀವು ಯಾವ್ದನ್ನು ಹೆಚ್ಚಾಗಿ ಇಷ್ಟಪಡ್ತೀರಾ ಹಾಡ್ಲಿಕ್ಕೆ? ನಾನು ಅಂದ್ರೆ ಒಂದು ಹಾಗೆ ಯಾವ್ದಾದ್ರು ಒಂದು ಹಾಡು ನಿಮ್ಮದೀಗ ಪ್ರತಿ ಒಂದು ವೇದಿಕೆಯಲ್ಲಿ ನಾನು ಹಾಡನ್ನು ಹಾಡ್ತೇನೆ ಬಿಡಲ್ಲ ಅನ್ನುವಂಥದ್ದು ಎಂದಿದೆ ಮಂಜಿನ ಬಿಲ್ಲು, ಪಲ್ಲವಿ ಅನುಪಲ್ಲವಿ ಮೂವಿದು ಒಂದು 2 lines ವಿದೌಟ್ ಟ್ರ್ಯಾಕ್ ಹಾಡಿ ಅಲ್ವಾ ಈಗ? ಹಾಕ್ತೀನಿ. ಚಿಲಿಪಿಲಿ ಎಂದು ಹಕ್ಕಿಯು ಹೇಳಿದೆ ಈಗ, ಬಾಬಾ ಜೊತೆಲಿ ಕೂಡಿ ನಮ್ಮಂತೆ ಹಾಡು ನೀ ಬೇಗ, ಬಾಬಾ ಹಾರಲು ಆಗದೆ ಸೋತಿರಲು, ಬಾಳಿಗೆ ಗೆಳೆಯನು ಬೇಕಿರಲು, ಸುಂದರ ಸೌಮ್ಯವಿದು ಇಂಥ ಅನುಬಂಧ, ಎಂಥ ಆನಂದ ಇದೇ ನಗುವ ಮನದ ಸ್ಪಂದ, ಸವಿ ಮಧುರ ಮಮತೆ ಬಂದ. ವಾವ್, ಸೂಪರ್, ಥ್ಯಾಂಕ್ ಯು. ನೀನಿದರೆ ತಲ್ಲಣ ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ, ಇದು ಯಾವಾಗ ಹೇಗಾಯ್ತ
ನೆನೆದರೆ ತಲ್ಲಣ ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ. ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನಲಿವಿನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. ಹೃದಯವೂ
ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು. ಓಕೆ, ಹಾಗೇನೆ ಇದು ಈಗ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬಾ ಹಾಡುಗಳನ್ನು ಹಾಡ್ತಾರೆ. ಸೋಷಿಯಲ್ ಮೀಡಿಯಾ ಲೈವ್ ಇರ್ಬೋದು ಅಥವಾ ನೀವು ಹೇಳಿ ಪ್ರಕಾರ ಸ್ಟಾರ್ ಮೇಕರ್. ಸೊ ಇದ್ರ ಬಗ್ಗೆ ನೀವೇನ್ ಮಾತನಾಡ್ತೀರಾ? ಸ್ಟಾರ್ ಮೇಕರ್ ಅಂದ್ರೆ ಒಂದು ಒಳ್ಳೇದಾ ಅಂದ್ರೆ ಸಿಂಗರ್ಸ್ ಗಳಿಗೆ ಇದನ್ನೆಲ್ಲ ಉಪಯೋಗಿಸಿ ಹಾಡುವಂತದ್ದು ಹೇಗೆ ನಿಮ್ಮ ಪ್ರಕಾರ? ಹೌದು, ಅದರಲ್ಲಿ ಸ್ಟಾರ್ ಮೇಕರ್ ಆರ್ ಫೇಸ್ಬುಕ್. ನಾವು ಸಂಗೀತ ಅಂತ ಹೇಳುವಾಗ ಅದರ ಬಗ್ಗೆನೇ ಕಾನ್ಸಂಟ್ರೇಷನ್ ಕೊಡಬೇಕು. ಸ್ಟಾರ್ ಮೇಕರ್ ಅಲ್ಲಿ ನಾವು ಹಾಡ್ತೇವೆ ಅಂದ್ರೆ ನಾವು ಸ್ವಲ್ಪ ನೋಡ್ಕೊಳ್ಬೇಕು. ಅಂದ್ರೆ ಹಾಡು ಕೆಲವರು ಹಾಡು ಅಂತ ಬಂದು ಬೇರೆ ಅದ್ರ ತುಂಬಾ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇರ್ತದೆ. ಈಗ ಎನಿ ಒಂದು ಆಪ್ ಅಲ್ಲಿ ಕೂಡ ನಾವು ಏನಾದ್ರು ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿಂದ ಬೇರೆನೆ ಇದು ಆಗ್ತದೆ. ಸೊ ನಾವು ಯಾವ್ದಕ್ಕೆ ಹೋದದ್ದು ಅಂದ್ರೆ ನಾನು ಸಂಗೀತ ಕಲೀಲಿಕ್ಕೆ. ಈಗ ನಾನು ನನ್ನ ಪರ್ಸನಲ್ ಹೇಳುದಾದ್ರೆ ನಾನು ಸ್ಟಾರ್ ಮೇಕರ್ಗೆ ಹೋದದ್ದು. ನಾನು ಸಾಂಗ್ ಹಾಡ್ಬೇಕು, ನಾನು ರೆಕಾರ್ಡ್ ಮಾಡಿ ನಾನೇ ಕೇಳಿಸ್ಬೇಕು. ಎಲ್ಲಿ ಅದು ಒರಿಜಿನಲ್ ಮತ್ತೆ ಒರಿಜಿನಲ್ ಕೇಳ್ತೇನೆ ನಾನು, ಎಲ್ಲಿ ನಂದು ರಾಂಗ್ ಮಿಸ್ ಮ್ಯಾಚ್ ಅದನ್ನು ನೋಡಿ ಅದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಇದೆ. ಸೊ ನಂಗೆ ಅದರಿಂದ ಯಾವ್ದು ಸಹ ಬೇರೆಗೆ ಡೈವರ್ಟ್ ಆಗ್ಲಿಲ್ಲ. ಬೇರೆ ಏನಾಗ್ತದೆ ಅಂದ್ರೆ ತುಂಬಾ ಆಕ್ಟಿವಿಟೀಸ್ ಆಗ್ತದೆ. ನಾವು ನಿಮ್ಮ ಹತ್ರ ಹೇಳ್ತಿದ್ದೇನೆ ಅಂದ್ರೆ ಕೆಲವರು ಸಾಂಗ್ ಬರ್ತಾರೆ ಬಟ್ ಮೆಸೇಜ್ ಮಾಡುದು ಅವರದ್ದು ಒಂದು ಐಡಿ ಕ್ರಿಯೇಟ್ ಮಾಡ್ತಾರೆ, ಮೆಸೇಜ್ ಬೇರೆ ಪರ್ಸನಲ್ ಅದು ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಕೊಡು, ಯಾಕೆ ನಮ್ಗೆ ಒಂದು ಬ್ಯಾಕ್ ಗ್ರೌಂಡ್ ನೋಡುವಾಗ ಗೊತ್ತಾಗ್ತದೆ ಅವರೆಷ್ಟು ಸಾಂಗ್ ಪೋಸ್ಟ್ ಮಾಡಿದ್ದಾರೆ. ನಾನೊಂದು ಹೇಳ್ತೇನೆ, ಸಾಂಗ್ ಹಾಡುವವರು ಒಳ್ಳೆ ಮನಸ್ಸಿರುವವರು ತುಂಬಾ ಸಾಂಗ್ ಹಾಗೆ ಪೋಸ್ಟ್ ಮಾಡಿರ್ತಾರೆ. ಅವ್ರದ್ದು ಬೇರೆ 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 ಸಾಂಗ್ ಪಾಪ ನಮ್ಗೆ ಕಳಿಸ್ತಾರೆ ಜಾಯಿನ್ ಆಗಿ. ಸೊ ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ. ಇದು ಸೋಷಿಯಲ್ ಮೀಡಿಯಾ ಒಂದು ಈಗ ಫೇಸ್ಬುಕ್ ಅಂತ ಬರುವಾಗ ಅದು ಕೂಡ ಹಾಗೇನೆ. ಅದೊಂದು ಏನ್ ಮಾಡುದು ನಮ್ಗೆ ಅದ್ರಲ್ಲಿ ನಾವು ಹೇಗೆ ಯೂಸ್ ಮಾಡ್ಕೊಳ್ತೇವೆ ಅದ್ರ ಮೇಲೆ ಡಿಪೆಂಡ್. ಯಾಕೆ ನಾವು ಅದೇ ಹೇಳುದು, ನಾವು ಯಾವ್ದಕ್ಕೆ ಇಂಟ್ರೆಸ್ಟ್ ಕೊಟ್ಟು ಹೋಗ್ತೇವೆ ಅದಕ್ಕೆ ನಾವು ಕಾನ್ಸಂಟ್ರೇಷನ್ ಇರ್ಬೇಕು. ಅದು ಮತ್ತೇನಂದ್ರೆ ಮತ್ತೆ ಮ್ಯಾನ್ಯಲ್ ಆಗಿ ಹಾಡುವಂತದ್ದು ಮತ್ತೆ ಈಗ ವೇದಿಕೆಗಳಲ್ಲಿ ಟ್ರ್ಯಾಕ್ ಮೂಲಕ ಹಾಡುವಂತದ್ದು, ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ? ಯಾವುದು ನಿಮ್ ಪ್ರಕಾರ ಉತ್ತಮ? ಅಂದ್ರೆ ಉತ್ತಮ ಅಂದ್ರೆ ಆಕ್ಚುಲಿ ಟ್ರ್ಯಾಕ್ ಕಷ್ಟ ತಪ್ಪಿ ಹೋದ್ರೆ ಹೋಯ್ತು. ಅದು ನಾವು ಮೊನ್ನೆ ರೀಸೆಂಟ್ಲಿ ಇದು ಒಂದು ಅಡ್ಡೆರಲ್ಲಿ ಬ್ರಹ್ಮಕಲಶೋತ್ಸವ ಆಯ್ತು, ಅಲ್ಲಿ ನಾವು ಹೋಗಿದ್ವಿ. ನಮ್ಗೆ ಒಂದು ಪ್ರೋಗ್ರಾಮ್ ಇತ್ತು ನಮ್ದು, ಅಂದ್ರೆ ನನ್ನೊಂದು ಟೀಮ್ಸ್ ಆಗಿತ್ತು. ಮೊನ್ನೆ ಎಲ್ಲ ಲಾಂಚ್ ಆಯ್ತು ಟಿವಿಯಲ್ಲಿ, ನಮ್ಮ ಗುಡ್ಲದಲ್ಲಿ ಏನೋ ಅದು ಒಂದು ಲಾಂಚ್ ಆಯ್ತು. ರಾಗ ಸಂಗಮ ಮೆಲೋಡೀಸ್ ಅಂತ ನಾನು ಟೀಮ್ ಒಂದು ಮಾಡಿದ್ದೇನೆ. ಸೊ ಪರ್ಸನಲ್ ಆಗಿ ಮಾಡಿದ್ದು ಮಂಗಳೂರಲ್ಲಿ. ಸೊ ಅದ್ರಿಂದ ನಮ್ಗೆ ಫಸ್ಟ್ ಪ್ರೋಗ್ರಾಮ್ ಅದೇ ಹೇಳಿದೆಲ್ಲ ಕನೆಕ್ಷನ್ ನೋಡಿ. ರಾಗ ಸಂಗಮ ಮೆಲೋಡೀಸ್ ಅಂತ ಆದ್ಮೇಲೆ ಫಸ್ಟ್ ಪ್ರೋಗ್ರಾಮ್ ನಂಗೆ ಸಿಕ್ಕಿದ ಅಯ್ಯಪ್ಪ ಸ್ವಾಮಿದು, ಅದು ಕೂಡ ಅಡ್ಡರಿದು ಬ್ರಹ್ಮ ಕಲಶೋತ್ಸವ. ನಾನು ನೀವ್ ಹೇಗೆ ಅದೇ ಟ್ರ್ಯಾಕ್ ಅಲ್ಲೇ ಹಾಡುದಾ ಅಥವಾ ಮ್ಯಾನ್ಯಲ್ ಆರ್ಟಿಸ್ಟ್ ಗಳನ್ನು ಕರ್ಕೊಂಡು ಹೋಗ್ತೀರಾ ಹೇಗೆ? ಇಲ್ಲ, ಇದು ಈಗ ನಾವು ಟ್ರ್ಯಾಕ್ ಅಲ್ಲೇ ಸ್ಟಾರ್ಟ್ ಮಾಡಿದ್ದು. ಆಕ್ಚುಲಿ ಮ್ಯಾನ್ಯಲ್ ಈಗ ಮಾಡ್ಲಿಕ್ಕೆ ಇದ್ದೇವೆ. ಅಂದ್ರೆ ಈಗ ಸ್ಟಾರ್ಟಿಂಗ್ ಮ್ಯಾನ್ಯಲ್ ಗೆ ಸ್ವಲ್ಪ ಆರ್ಟಿಸ್ಟ್ ಗಳು ಸಿಗೋದು ಕಷ್ಟ ಆಗ್ಬಿಟ್ಟಿದೆ. ಅಂದ್ರೆ ಆಚೆ ಮೈಂಡ್ ಡೈವರ್ಟ್ ಆಗಿ ಯಾರಾದ್ರೂ ಜಾಸ್ತಿ ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗುವಂತ. ಅದೇ ಹೇಳಿದಲ್ಲ ಭಜನೆ ಬೀಟ್ ಏನ ತಪ್ಪಿದ್ರೆ ಹೋಯ್ತು. ಅದು ಹಾರ್ಮೋನೆಲ್ಲ ಅವರೊಂದು ರಾಗ, ನಾವು ಹಾಡುವ ರಾಗದಲ್ಲಿ ಅವರು ಒಂದು ಕೊಂಡೋಗುವಾಗ ಎಲ್ಲಿಂದ ತೆಗಿಬೇಕು ಒಂದು ಅದು ನಮ್ಗೆ ಬೀಟ್ ಸಹ ಅದು ಎಷ್ಟು ಭಜನೆ ಅಂದ್ರೆ ನಾವು ತಾಳ ಹಾಕ್ತಾ ಇರ್ತೇವೆ, ಸಾಂಗ್ ಸ್ಟಾರ್ಟ್ ಮಾಡ್ತೇವೆ, ಅಲ್ಲಿ ತಬಲದವರು ಇದು ಮಾಡ್ತಿದ್ದಾರೆ. ನೆಕ್ಸ್ಟ್ ನಾವು ಒಂದು ಹಾಡಿ ಆದ್ಮೇಲೆ ಸೆಕೆಂಡ್ ಪ್ಯಾರಾಗ್ರಾಫಿಗೆ ಹೋಗುವಾಗ ಸ್ವಲ್ಪ ಗ್ಯಾಪ್ ಇರ್ತದೆ, ಅಲ್ಲಿ ಅವರು ಹಾರ್ಮೋನಿಯವರು ಅದೇ ನಮ್ದು ಟ್ಯೂನ್ ಆಗ್ತಾ ಇರ್ತಾರೆ. ಸೊ ನಾವು ಹೇಗೆ ಅಂದ್ರೆ ತಾಳ ಹಾಕ್ಬೇಕು, ಅಲ್ಲಿ ಕಾನ್ಸಂಟ್ರೇಷನ್ ಕೊಡ್ಬೇಕು. ಅಲ್ಲಿ ಅವರು ತೆಗೆದು ಕೊಡ್ತಾರೆ ನಮಗೆ, ತೆಗೆದು ಕೊಡುವಾಗ ನೆಕ್ಸ್ಟ್ ಪ್ಯಾರಾಗ್ರಾಫ್. ಈಗ ನಾವು ಒಂದು ಇದೆ ಯಾವ್ದೋ ಒಂದು ನಾನೊಂದು ಸದಾ ನಾಲಗೆ, ಅದೀಗ ಸೆಕೆಂಡ್ ರೌಂಡ್ ಅದೇ ಸೆಕೆಂಡ್ ಒಂದು ಹಾಫ್ ಹಾಡುವಾಗ ಬರಲಿ ನಾಮ ಸದಾ ಬರಲಿ ಕೃಷ್ಣ ನಾಮ ಹೇಳುವಾಗ ಅವರಲ್ಲಿ ತೆಗೆದು ಕೊಡ್ತಾರೆ. ಆಮೇಲೆ ಇದು ಬೀಟ್ ಅದು ತುಂಬಾ ಕಷ್ಟ. ಅದವರನ್ನು ಸರ್ ಹೇಳಿದ್ರು ಮೊನ್ನೆ ಅಲ್ಲಿ ನಮ್ದು ಅಯ್ಯಪ್ಪ ಸ್ವಾಮಿದು ಇದು ಬ್ರಹ್ಮಕಲಶೋತ್ಸವದಲ್ಲಿ. ಈಗ ಟ್ರ್ಯಾಕ್ ಅಲ್ಲಿ ಆದ್ರೆ ಇದು ನಾರ್ಮಲ್ ಆದ್ರೆ ಓಕೆ, ಇದು ಅಲ್ಲಿ ಮ್ಯಾನೇಜ್ ಮಾಡ್ತಾರೆ, ಅಲ್ಲಾದ್ರೂ ಮ್ಯಾನೇಜ್ ಮಾಡ್ಬೋದು ತಬಲದಲ್ಲಿ. ಟ್ರ್ಯಾಕ್ ಅಲ್ಲಿ ಟ್ರ್ಯಾಕ್
ಹೌದು, ಅಷ್ಟೇ ಪ್ರಾಕ್ಟೀಸ್ ಬೇಕು, ತುಂಬಾ ಮಂದಿಗೆ ಆಗಿದೆ. ಮತ್ತೆ ನಾನ್ ಸಹ ಕಲಿತಿದ್ದೇನೆ ಮ್ಯಾಮ್. ನಾನೀಗ ವೇದಿಕೆಗೆ ಬಂದಿದ್ದೇನೆ, ಕಲಿತಿದ್ದೇನೆ. ನನ್ ಜೊತೆಗೆ ಇನ್ನಷ್ಟು ಕೆಲವರನ್ನು ತಂದಿದ್ದೇನೆ. ಅಂದ್ರೆ ಎಲ್ಲ ಕೆಲಸ ಮಾಡುವವರೇ, KSRTC ನಮ್ದು KSRTC ಅಲ್ಲಿ ವರ್ಕ್ ಮಾಡುವವರು ತುಂಬಾ ಮಂದಿ ಪರಿಚಯ ಆಗಿದ್ದಾರೆ. ಅವರಿಗೆ ಅಂದ್ರೆ ಅವರು ಹೋಗ್ತಾರೆ ಮ್ಯಾಮ್. ಈಗ ನಾವು ಇವೆಂಟಿಗೆಲ್ಲ ಹೋಗುವಾಗ ಪೇ ಮಾಡಿ ಹೋಗ್ತೇವೆ, ಅವ್ರ ಇಂಟ್ರೆಸ್ಟ್ ಏನ್ಸಾಗ್ಲಿ ಮಾಡುವ. ಆದ್ರೆ ಅವರಿಗೆ ಒಂದು ಯಾರು ಸಹ ಲೈವಿಗೆ ಆಗ್ಲಿ ಕರೆದ ನಾನು ಒಂದು ಹೇಳಿದೆ, ಬನ್ನಿ. ಅದಕ್ಕೆ ಮೇಡಮ್ ಇಲ್ಲ, ನಂಗೆ ಕಾನ್ಫಿಡೆಂಟ್ ಉಂಟು, ಬನ್ನಿ ಕರ್ಕೊಂಡು ಹೋದೆ. ಈಗ ಅವರೆಲ್ಲ ಫೇಮಸ್ ಆಗಿ, ಆಕ್ಚುಲಿ ಅವರು ಉತ್ತರ ಕರ್ನಾಟಕದವರು, ಅವರು ಫೇಸ್ಬುಕ್ ಲೈವ್ಗೆ ಬಂದು ಈಗೆಲ್ಲ ಫೇಮಸ್ ಆಗಿದ್ದಾರೆ. ಅವರು ಈಗ ಸಹ ಹೇಳುದು ನಾನಂದ್ರೆ ನಂಗೆ ಸ್ವಾರ್ಥ ಇಲ್ಲ ಮೇಡಮ್, ನಾನೇ ಬೆಳಿಬೇಕು, ನಾನ್ ಸಹ ಬೆಳಿಬೇಕು, ಇನ್ನೊಬ್ಬರ ಟ್ಯಾಲೆಂಟ್ ನಾನು ಫಸ್ಟ್ ಹೇಳಿದೆ, ಟ್ಯಾಲೆಂಟ್ ಇದ್ದವರಿಗೆ ತುಂಬಾ ನಾನು ರೆಸ್ಪೆಕ್ಟ್ ಕೊಡ್ತೇನೆ. ಅವ್ರು ಯಾರೇ ಇರ್ಲಿ, ಆ ಮಗು ಹತ್ರ ಟ್ಯಾಲೆಂಟ್ ಇದೆ, ಅವರನ್ನು ಬೆಳೆಸ್ಬೇಕು. ನಂಗೆ ಅದೊಂದು. ಆದ್ರೆ ಓಕೆ, ನಾನು ಇನ್ನೇನಾದ್ರೂ ಮಾಡ್ಲಿಕ್ಕೆ ಈಗ ಮಾಡ್ತಿದ್ದೇನೆ. ಇನ್ನು ಆದಷ್ಟು ಒಳ್ಳೆ ಕಾರ್ಯಕ್ರಮಗಳು ಸಿಗ್ಲಿ. ನಿಮ್ಮದಿ ಒಂದು ಟೀಮ್ ಸ್ಟಾರ್ಟ್ ಮಾಡಿದಿರಿ ಅಂತ ಹೇಳಿದ್ರೆ, ಸೊ ಅದು ಇನ್ನಷ್ಟು ಒಂದು ಒಳ್ಳೆ ಹೆಸರು ಬರ್ಲಿ ಆ ಟೀಮಿಗೆ ಅಂತ ಹೇಳ್ತೇನೆ. ಸೊ ಹಾಗೇನೆ ಮೇಡಮ್, ನೀವೊಬ್ರು ಕಲಾವಿದರಾಗಿ, ನೀವೊಬ್ರು ಗಾಯಕರಾಗಿ, ನಿಮ್ಮ ಪ್ರಕಾರ ಒಂದು ಕಲಾವಿದರಿಗೆ ಅವಕಾಶ ಅನ್ನೋದು ಎಷ್ಟು ಮುಖ್ಯ? ಅವಕಾಶ ಅನ್ನೋದು ತುಂಬಾನೇ ಮುಖ್ಯ ಮೇಡಮ್. ಕೆಲವು ಅಂದ್ರೆ ಈಗ ಎಂದ್ರಲ್ಲಿ ಕರೀತಾರೆ, ಅಂದ್ರೆ ಹೇಗೆ ಅಂದ್ರೆ ಕರೆದವ್ರೆ ಕರೀತಾರೆ. ಅದು ಕೂಡ ನಾವು ಹಾಡಿದವರೇ ಹಾಡುವ ಬದಲು ಹೊಸಬರಿಗೆ ಒಂದು ಅವಕಾಶ ಕೊಡ್ಲಿ, ತುಂಬಾ ಅಲ್ಲ, ಒಂದು ಚಾನ್ಸ್ ಕೊಡ್ಲಿ. ಒಂದು ಅವಕಾಶದಲ್ಲಿ ಅವರ ಲೈಫೇ ಚೇಂಜ್ ಆಗ್ತದೆ. ಇದು ನಾನು ಖಂಡಿತ, ಯಾಕೆ ನಂಗೆ ತುಂಬಾ ಇದಾಗ್ತಿದೆ ಇಲ್ಲದ್ರೆ ಸಹ. ಯಾಕೆಂದ್ರೆ ಪಾಪ ಅವರಿಗೆ ಕಾಯ್ತಾ ಇರ್ತಾರೆ ತುಂಬಾ ಮಂದಿಗೆ. ನನ್ನ ತರ ತುಂಬಾ ಮಂದಿ ಇದ್ದಾರೆ, ತುಂಬಾ ನಮ್ಗೆ ಕರೀದಿಲ್ಲ ಮೇಡಮ್. ನಾನಾಗಿ ಹೇಳ್ತೇನೆ, ನಾನು ನನ್ನ ಇದ್ದವರಿಗೆಲ್ಲ ಸಹ ಕರಿತೇನೆ, ಅಲ್ಲಿ ಪ್ರೋಗ್ರಾಮ್ ಉಂಟು ಬನ್ನಿ, ಇಲ್ಲಿ ಪ್ರೋಗ್ರಾಮ್. ಫಸ್ಟ್ ನಾವು ಡಿಮಾಂಡ್ ಮಾಡುದಿಲ್ಲ ಮ್ಯಾಮ್, ಇವನ್ ಪೇಮೆಂಟ್ ಇದೆ. ಫಸ್ಟ್ ನಾವು ಒಂದು ಹೆಜ್ಜೆ ಇಡ್ತಾ ಇದ್ದೇವೆ, ಇನ್ನು ಸಹ ನಾವು ಬೆಳಿಬೇಕು. ಅವರಿಗೆ ಸಹ ಒಂದು ಚಾನ್ಸ್ ಕೊಡುವ ಹಾಗೆ. ಅಂದ್ರೆ ಅವರಿಗೆ ತುಂಬಾ ನಾನು ಇಷ್ಟೇ ಕೇಳುದು, ಯಾರಾದ್ರೂ ನಿಮ್ಮ ಕಡೆ ಎಲ್ಲಾದ್ರೂ ಹತ್ತಿರ ನಿಮ್ಮ ಮನೆ ಹತ್ರ ಯಾರ ನೇಬರ್ ಆಗ್ಲಿ ಹಾಡುವವರಿದ್ರೆ, ನೀವು ಹೊರಗೆ ಅವರನ್ನು ಕರೆಯುವ ಬದಲು ಫಸ್ಟ್ ಅವರಿಗೆ ಒಂದು ನಿಮ್ಮ ಒಂದು ವೇದಿಕೆಯಲ್ಲಿ ಅವಕಾಶ ಕೊಡಿ. ಒಂದು ಹಾಡಿಗೆ ಅದ್ರ ಅವಕಾಶ ಕೊಡಿ. ಆಗ ಅವರಿಗೆ ಸಹ ಒಂದು ನಮ್ಮ ನೇಬರ್ ಮಾಡಿ ನಂಗೆ ಒಂದು ಚಾನ್ಸ್ ಕೊಟ್ರು ಅಂತ ಅದು ಒಂದು ಅವರದೊಂದು ನೆನಪಿರ್ತದೆ. ಮತ್ತೆ ಅವರದೊಂದು ಏನಾದ್ರೂ ಅವ್ರು ಖುಷಿ ಪಟ್ರು, ಅದು ನಮ್ಗೆ ಆಶೀರ್ವಾದ. ಖಂಡಿತ ಅದು. ಎಸ್ ಮೇಡಮ್, ಈಗ ಒಂದು ನಾವು ಕಾರ್ಯಕ್ರಮದ ಒಂದು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸೊ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಈ ಕಾರ್ಯಕ್ರಮದ ಮೂಲಕ ಯಾರಿಗಾದ್ರೂ ಒಂದು ಧನ್ಯವಾದ ತಿಳಿಸೋದಕ್ಕೆ ಇದ್ರೆ, ಯಾರಿಗಾದ್ರೂ ಏನಾದ್ರೂ ಒಂದು ವೀಕ್ಷಕರಿಗೆ ಇರ್ಬೋದು, ಕಲಾವಿದರಿಗೆ ಇರ್ಬೋದು, ಏನಾದ್ರೂ ಹೇಳ್ಬೇಕಂತ ಇದ್ರೆ ತಿಳಿಸ್ಬೋದು. ವೀಕ್ಷಕರಿಗೆ ಅಂದ್ರೆ ಎಲ್ಲರಿಗೆ ನನಗೆ ಸಪೋರ್ಟ್ ಮಾಡಿದ, ಇವಾಗ್ಲೂ ಸಪೋರ್ಟ್ ಮಾಡ್ತಾರೆ. ನಾನು ಇಲ್ಲಿಗೆ ಬರ್ತೇನೆ ಅಂತ ಹೇಳುವಾಗ ಎಲ್ಲರೂ ಸಹ ಖುಷಿ, ನಂಗೆ ಕಳಿಸಿ ಲಿಂಕ್ ಕಳಿಸಿ ಹೋಗಿ ನಂಗೆ ಸಪೋರ್ಟ್. ಡ್ಯಾನ್ಸ್ ಅಲ್ಲಿ ಕೂಡ ಸಪೋರ್ಟ್ ಮಾಡ್ತಿದ್ರು, ಈಗ ಸಾಂಗ್ ಅಲ್ಲಿ ಸಹ ಸಪೋರ್ಟ್ ಮಾಡ್ತಿದ್ದಾರೆ. ಇವನ್ ಎಲ್ಲಿವರೆಗೆ ಸಪೋರ್ಟ್ ಅಂದ್ರೆ, ನಾನು ಹಾಕುವ ಸ್ಟೇಟಸ್ ಅನ್ನು ತೆಗೆದು ಅವರು ಕೂಡ ಪದ್ಮಿನಿ ಸೂಪರ್ ಸಿಂಗಿಂಗ್ ಅಂತ ಒಂದು ಸ್ಟೇಟಸ್ ಹಾಕ್ತಾರೆ. ಸೊ ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ನಂಗೆ ಎಲ್ಲ ಸಪೋರ್ಟ್ ಮಾಡ್ತಿರುವ ನನ್ನ ಒಂದು ಫ್ರೆಂಡ್ಸಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ನನ್ನ ಲತೀಶ್ ಸರ್ ನಂಗೆ ಫಸ್ಟ್ ಮೊದಲ ಬಾರಿಗೆ ಫೇಸ್ಬುಕ್ ಲೈವಲ್ಲಿ ನನ್ನ ನನಗೆ ಚಾನ್ಸ್ ಕೊಟ್ಟು ನನ್ನನ್ನು ಹಾಡಿಸಿ ಇನ್ನಷ್ಟು ವೇದಿಕೆ ಸಿಗಬೇಕು ಅಂತ ಅಲ್ಲಿ ನನಗೆ ಬ್ಲೆಸ್ ಮಾಡಿದ ಲತೀಶ್ ಸರ್, ಇವರಿಗೆ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮದು ಪ್ರಕಾಶ್ ಸರ್, ಅವರಿಗೆ ಕೂಡ ತುಂಬ ತುಂಬ ಧನ್ಯವಾದ. ಹಾಗೂ ಗಣೇಶ್ ಬಳಲ್ಬಾಗ್ ಅವರು ನಮ್ಮದು ನೇಬರ್, ಅವರು ಎಲ್ಲಿ ಲೈವ್ ಇದ್ರೆ ಸಹ ನನಗೆ ಕರೀತಾರೆ, ಅವರಿಗೆ ಥ್ಯಾಂಕ್ಸ್. ಆಮೇಲೆ ನನಗೆ ಒಂದು ನಿಯರೆಸ್ಟ್ ಅಂದರೆ ನಂದು ರಶ್ಮಿ ಮೇಡಮ್, ನಮ್ಮದು ಅವರಿಗೆ ಸಹ ತುಂಬ, ಯಾಕೆಂದರೆ ನನಗೆ ಈಗ ಬ್ಯಾಕ್ ಬೋನ್ ಆಗಿ ನಿಂತದ್ದು ರಶ್ಮಿ ಮೇಡಮ್. ಹಾಗೆ ನನ್ನ ಮನೆಯವರಿಗೆ ನನಗೆ ಅಂದರೆ ಎಷ್ಟು ಲೇಟ್ ನೈಟ್ ಆದರೂ ಸಹ ಒಂದೇನೋ ಪೇಷನ್ಸಿಂದ ಇದು ಮಾಡಿ ನನಗೆ ಸಪೋರ್ಟ್ ಮಾಡಿದೆ. ಎಲ್ಲರಿಗೂ ಕೂಡ ನಾನು ಇಲ್ಲಿಂದ ಕೈ ಮುಗಿದು ಥ್ಯಾಂಕ್ ಯು ಸೋ ಮಚ್. ಹೀಗೆ ಇನ್ನಷ್ಟು ನೀವು ನನಗೆ ಸಪೋರ್ಟ್ ಮಾಡಬೇಕು, ನನಗೆ ಏನಾದರೂ ಪ್ರೋಗ್ರಾಮ್ಸ್ ಇದ್ದರೆ ನೀವು ಕೊಡ್ತೀರಾ. ಎಲ್ಲರೂ ಸಹ ಪ್ರಾಮಿಸ್ ಮಾಡಿದ್ದಾರೆ, ಕೊಡ್ತೇವೆ, ಯಾರಿಗೆ ಸಿಲ್ಲ ನಿಮಗೆ. ಹಾಗೂ ನಮ್ಮ ಒಂದು ವೃತ್ತಿ ಕರ್ನಾಟಕ ಬ್ಯಾಂಕಲ್ಲಿ ಸಹ ತುಂಬ ಮಂದಿ ನಮ್ಮದು ಸ್ಟಾಫ್ನವರು ನನಗೇನೆ ಈಗ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಿದ್ದಾರೆ. ಅವರಿಗೆ ಸಹ ತುಂಬ ಬ್ಯಾಕ್ ಬೋನ್ ಆಗಿ ಏನೂ ಇದೆ ಸಹ ಪದ್ದು ಒಳ್ಳೆಯದಾಗಿದೆ ಎಲ್ಲ ಸಪೋರ್ಟ್. ನಿಮಗೆ ಕೂಡ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಹೀಗೇನೆ ಸಪೋರ್ಟ್ ಮಾಡಿ, ಇನ್ನೂ ಬೇರೆ ಕಲಾವಿದರಿಗೋಸ್ಕರ ಅವರಿಗೂ ಕೂಡ ಸಪೋರ್ಟ್ ಮಾಡಿ, ಅವರನ್ನು ಕೂಡ
ಮೇಲೆ ಒಂದು ದೊಡ್ಡ ದೊಡ್ಡ ವೇದಿಕೆ ಕೊಡಿ ಅಂತ ನಾನು ಎಲ್ಲ ವೀಕ್ಷಕರಿಗೆ ಸಹ ಹೇಳ್ತಿದ್ದೇನೆ. ಎಸ್ ಮೇಡಮ್, ತಮ್ಮ ಈ ಒಂದು ಅಮೂಲ್ಯವಾದ ಒಂದು ಸಮಯವನ್ನು ಇಷ್ಟೊತ್ತು ನಮ್ಮ ಜೊತೆಗೆ ಕಳೆದಿದ್ದೀರ. ತಮ್ಮ ಒಂದು ಸಂಗೀತ ಪಯಣದ ಬಗ್ಗೆ ನಮ್ಮ ಜೊತೆ ಮಾತುಕತೆ ನಡೆಸಿದ್ರಿ. ಬಂದಿರೋದಕ್ಕೆ ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್.
ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಒಬ್ಬರು ಅದ್ಭುತ ಗಾಯಕರು ಇದ್ದರು, ಪದ್ಮಿನಿ ಕುಂದರ್ ಅವರು. ಇವರನ್ನು ನಾವು ಮಾತನಾಡಿಸಿದ್ವಿ. ಅವರ ಒಂದು ಸಂಗೀತ ಪಯಣದ ಬಗ್ಗೆ ನೀವೆಲ್ಲರೂ ಕೇಳಿದ್ರಿ ಹೇಗಿತ್ತು ಅಂತ ಹೇಳಿ. ಹಾಗೆಯೇ ಅವರೊಂದು ಹಾಡುಗಳನ್ನು ಕೂಡ ನೀವು ಕೇಳಿದ್ರಿ. ಸೊ ಹಾಗೆಯೇ ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ಮತ್ತೊಬ್ಬರು ಅದ್ಭುತ ಗಾಯಕರನ್ನು ಪರಿಚಯಿಸ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು